ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಸೊ ನಾವು ಈಗ ಕೇಳ್ತಾ ಇರೋದು ಪೃಥು ಮಹಾರಾಜರು ಅವರ ಚಟುವಟಿಕೆಗಳು ಈಗ ಪ್ರಾರಂಭ ಆಗುತ್ತೆ ಈಗ. ಸೊ ಹಿಂದಿನ ಅಧ್ಯಾಯದಲ್ಲಿ ಮಹಾರಾಜ ಪೃಥು ಅವರು ಏನೋ ಚಟುವಟಿಕೆಗಳು ತೋರಿಸಿಲ್ಲ, ಆದರೂ ಕೂಡ ಅಲ್ಲಿರುವ ಸಾಧು ಸಂತರು ಅವರ ಆದೇಶದಂತೆ ಅಲ್ಲಿ ಸ್ತುತಿಪಾಠಕರು ಅವರು ಅವರ ಗುಣ, ಅವರ ಕರ್ಮ, ಅವರ ಚಟುವಟಿಕೆಗಳು, ಅವರ ಗುಣಗಳನ್ನು ಆಗಲೇ ಅವರು ಹೊಗಳಿದ್ದಾರೆ. ಸೊ ಅದರ ನಂತರ ಪೃಥು ಮಹಾರಾಜರು ಇವರಿಗೆ ಸತ್ಕರಿಸಿದರು, ಮತ್ತೆ ಇವರು ಕೂಡ ಸತ್ಕರಿಸಿದರು ಅಂತ ಕೇಳ್ತಾರೆ. ಸೊ ನಂತರ ಇವಾಗ ಇದು ಮೈತ್ರೇಯ ಋಷಿ ಮತ್ತೆ ವಿದುರರ ಸಂವಾದದಲ್ಲಿ ನಾವು ಕೇಳ್ತಾ ಇರೋದು ಈ ಇತಿಹಾಸವನ್ನು, ಈ ಚರಿತ್ರೆಯನ್ನು. ಸೊ ವಿದುರರು ಮೈತ್ರೇಯರಿಗೆ ಪ್ರಶ್ನಿಸ್ತಿರೋದು ಕೆಲವು 3 ಪ್ರಶ್ನೆಗಳ 2-3 ಪ್ರಶ್ನೆಗಳಲ್ಲಿ. ಒಂದು ಪ್ರಶ್ನೆ, ಭೂದೇವಿ ಅವರು ಬಹಳ ರೂಪಗಳನ್ನು ಸ್ವೀಕರಿಸಬಹುದು, ಆದರೆ ಯಾಕೆ ಇಲ್ಲಿ ಗೋಮಾತೆಯ ಒಂದು ರೂಪವನ್ನು ಸ್ವೀಕರಿಸಿದ್ರು? ಕಾರಣ ಯಾಕೆ? ಯಾವ್ದು ರೂಪ ಕೂಡ ಸ್ವೀಕರಿಸಬಹುದು ಅವರು, ಅದೇ ಇಲ್ಲಿ ಸ್ವೀಕರಿಸಿದ್ರು ಯಾಕೆ ವಿಶೇಷವಾಗಿ ಗೋಮಾತೆಯ ರೂಪವನ್ನು ಸ್ವೀಕರಿಸಿದ್ರು ಅಂತ ಮೊದಲ ಪ್ರಶ್ನೆ. ಸೊ ಎರಡನೆಯದು ಅದೇ ಸಂಬಂಧದಲ್ಲಿ ಅವ್ರು ಕೇಳೋದು, ಸೊ ಹಾಗೆ ಅವ್ರು ಗೋಮಾತೆಯ ರೂಪವನ್ನು ಸ್ವೀಕರಿಸಿದ ಮೇಲೆ ಪೃಥು ಮಹಾರಾಜರು ಅವರಿಂದ ಹಾಲನ್ನು ಕರೆದದ್ದು. ಸೊ ಕರೆದಕ್ಕೆ ಕರು ಯಾರಾದರೂ, ಮತ್ತೆ ಏನು ಪಾತ್ರೆ, ಏನೇನು ಕರೆದ್ರು ಅದರಲ್ಲಿ. ಸೊ ಸಾಧಾರಣ ಗೋವು ಅಲ್ಲ ಒಂದು ರೀತಿ. ಸೊ ಹಾಗಾಗಿ ಅವರಿಂದ ನಾವು ಮುಂದೆ ನೋಡೋದು ದೇವತೆಗಳು, ಮನುಷ್ಯರು, ಗಂಧರ್ವರು, ಬೇರೆ ಬೇರೆ ಜೀವರಾಶಿಗಳು ಎಲ್ಲರೂ ಕೂಡ ತಮ್ಮ ಪೋಷಣೆಯನ್ನು ಪಡೆದರು ಅಂತ ಕೇಳ್ತೇವೆ. ಸೊ ಅವ್ರವ್ರಿಗೆ ಏನೇನು ಬೇಕು, ಅವ್ರಿಗೆ ಏನು ಆಹಾರನೋ ಇನ್ನೇನು ಬೇರೆ ಅಗತ್ಯಗಳು ಎಲ್ಲವೂ ಕೂಡ ಪಡೆದರು ಅವರು. ಸೊ ಹಾಗಾಗಿ ಇಲ್ಲಿ ಅವರ ಪ್ರಶ್ನೆ ಅದರ ವಿಚಾರವಾಗಿ ಏನೇನು ಅಂತ. ಸೊ ಹಾಗೆ ನಂತರ ಅವರ ಪ್ರಶ್ನೆ, ಅವರು ಭೂಲೋಕವನ್ನು ಹೇಗೆ ಅವರು ಇದು ಮಾಡಿದ್ರು, ಹೀಗೆ ಅದು ಮೇಲೆ ಕೆಳಗೆ ತರ, ಒಂದ್ ಕಡೆ ಗುಡ್ಡ, ಒಂದ್ ಕಡೆ ಬೆಟ್ಟ, ಒಂದ್ ಕಡೆ ಇದಿರುತ್ತೆ. ಸೊ ಹೇಗೆ ಅವರು ಮಾಡಿದ್ರು, ಹೇಗೆ ಅದನ್ನು ಅವರ ಪರಾಕ್ರಮದಿಂದ, ಅವರ ಶಕ್ತಿಯಿಂದ ಹೇಗೆ ಅದನ್ನೆಲ್ಲ ಒಂದೇ ಸಮನಾಗಿ ಮಾಡ್ತಾರೆ. ಸೊ ಹಾಗೆ ಯಾವಾಗಾದ್ರೂ ನಮ್ಗೆ ಬೇಕು, ಅಗತ್ಯ ಇದ್ರೆ ಈ ಅರಣ್ಯಗಳಿರ್ತವೆ, ಇಲ್ಲಾಂದ್ರೆ ಈ ತರ ಬೆಟ್ಟಗಳಿರ್ತವೆ, ಅದನ್ನ ಸಮ ಮಾಡಿ ನಾವು ಅಲ್ಲಿಂದ ನಾವು ಕೃಷಿ ಮಾಡ್ಬೋದು, ಕೃಷಿ ಮಾಡಿ ಪಡ್ಕೊಳ್ಬೋದು. ಸೊ ಇವ್ರು ಹೇಗ್ ಮಾಡಿದ್ರು ಪೃಥು ಮಹಾರಾಜ್? ಇವತ್ತೇನ್ ಮಾಡ್ತಾರೆ, ಇವತ್ತು ಏನೋ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್, ದೊಡ್ಡ ದೊಡ್ಡ JCB, ದೊಡ್ಡ ದೊಡ್ಡ ಇದನ್ನ ಉಪಯೋಗಿಸ್ತಾರೆ. ಸೊ ಇವ್ರು ಹೇಗ್ ಮಾಡಿದ್ರು? ಸೊ ಇವರ ದಿವ್ಯ ಅಸ್ತ್ರಗಳಿದೆ, ಇವ್ರ ಹತ್ರ ಎಲ್ಲ ದಿವ್ಯ ಅಸ್ತ್ರಗಳಿಂದಾನೇ ಇವರು ಅದೆಲ್ಲ ನೆರವೇರಿಸ್ತಾರೆ. ಸೊ ಹೇಗ್ ಮಾಡಿದ್ರು? ಮತ್ತೆ ನಂತರ ಇಂದ್ರ ಯಾಕೆ ಅವರಿಗೆ ಅಶ್ವಮೇಧ ಯಜ್ಞ ಮಾಡುವಾಗ ಕೊನೆಯ ಬಾರಿ 100ನೇ ಬಾರಿ ಅವರು ಆ ಕುದುರೆಯನ್ನು ಅಪಹರಿಸ್ತಾರೆ, ಯಾಕೆ ಅಪಹರಿಸಿದ್ರು? ಸೊ ಒಂದು ನೋಡ್ಬೋದು, ವಿದುರರು ತುಂಬಾ ಜಾಗೃತರಾಗಿ ಅವ್ರು ಕೇಳ್ತಾ ಇದ್ದಾರೆ. ಸೊ ಇವರು ಕೇಳಿದ್ದು ಹಿಂದೆ ಅಧ್ಯಾಯಲ್ಲಿ ಹೇಳಿದ್ರು, ಬ್ರೀಫ್ ಆಗಿ, ಸಂಕ್ಷಿಪ್ತವಾಗಿ. ಸೊ ಅದ್ರ ಬಗ್ಗೆ ಇನ್ನ ಹೆಚ್ಚು ತಿಳಿಬೇಕು ಅಂತ ಇವರ ಆಸಕ್ತಿ, ವಿದುರರ ಆಸಕ್ತಿ. ಮತ್ತೆ ಮೈತ್ರೇಯರು ಅವರು ಸಂಪೂರ್ಣ ಜ್ಞಾನವನ್ನು ಪಡೆದಿದ್ದಾರೆ, ಅವ್ರ ಆಚಾರ್ಯರು. ಆಚಾರ್ಯರಾಗಿರೋದ್ರಿಂದ ವಿದುರರ ಪ್ರತಿಯೊಂದು ಪ್ರಶ್ನೆಗೂ ಅವರು ಸಮಾಧಾನ ಕೊಡುವ ಒಂದು ಇದನ್ನು ಪಡೆದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಒಂದೊಂದು ಈ ಭಗವಂತನ ಲೀಲೆಯು, ಭಗವಂತನ ಶುದ್ಧ ಭಕ್ತ ಲೀಲೆಯು ಅವರು ಚೆನ್ನಾಗಿ ಅದನ್ನ ಏನ್ ಮಾಡಿದ್ದಾರೆ, ಜ್ಞಾನ ವಿಜ್ಞಾನ ಒಂದು ಕೇವಲ ಒಂದು
ತಿಳ್ಕೊಂಡಿರೋದು. ಇನ್ನೊಂದು ವಿಜ್ಞಾನ ಅಂದ್ರೆ ಇನ್ನ ಅದರಲ್ಲಿ ಆಳವಾಗಿ ಹೋಗಿ ಅವರು ಅದನ್ನ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ, ಒಂದೊಂದು ಸನ್ನಿವೇಶ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ವಿದುರರು ಮೈತ್ರಿಯರಿಗೆ ಪ್ರಶ್ನೆ ಮಾಡ್ತಾ ಇರೋದು. ಸೊ ಇನ್ನ ಒಂದು ಕೊನೆಯ ಪ್ರಶ್ನೆ, ಇನ್ನ ಎಷ್ಟು ಪ್ರಶ್ನೆಗಳಿವೆ, ಮುಂದುವರಿಯುತ್ತೆ ಇನ್ನ ಪ್ರಶ್ನೆಗಳು ಹಾಗೆ. ಎಸ್, 8ನೇ ಶ್ಲೋಕವರೆಗೂ ಅವರು 7ನೇ ಶ್ಲೋಕವರೆಗೂ ಪ್ರಶ್ನೆ ಮುಂದುವರಿಯುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ, ಅವರು ಸನತ್ ಕುಮಾರ ಸನಕ ಸನಾತನ ಸನಂದನ ಸನತ್ ಕುಮಾರ್. ಸೊ ಅವರು ಬಂದು ಪೃಥು ಮಹಾರಾಜರಿಗೆ ಅವರ ಸಂಘವನ್ನು ಕೊಡ್ತಾರೆ, ಮತ್ತೆ ಅವರು ಬೋಧನೆ ಮಾಡ್ತಾರೆ. ಸೊ ಆದ್ಮೇಲೆ ಪೃಥು ಮಹಾರಾಜರು ಏನ್ ಮಾಡಿದ್ರು, ಹೇಗೆ ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಸೊ ಆ ರೀತಿ ಕೂಡ ಇದರ ಪ್ರಶ್ನೆ. ಸೊ ಶ್ರೀಲ ಪ್ರಭುಪಾದ ನಮಗೆ ಭಾವಾರ್ಥದಲ್ಲಿ ಇವತ್ತಿನ ಮುಖ್ಯ ವಿಷಯ ಅಂದ್ರೆ, ಸೊ ಈ ರೀತಿ ನಾವು ನೋಡ್ತಾ ಇರೋದು ಭಾಗವತದಲ್ಲಿ, ಮತ್ತೆ ಭಾಗವತದಲ್ಲಿ ನಾವು ನೋಡೋದು ಈ ರೀತಿ ಸಂಪೂರ್ಣವಾಗಿ ಆತ್ಮ ಸಾಕ್ಷಾತ್ಕಾರ ಪಡೆದವರು ಮತ್ತೆ ಗುರುಷ್ಯ ಪರಂಪರೆಯಲ್ಲಿ ಬರೋವರು ವ್ಯಕ್ತಿಗಳಿಂದ ನಾವು ಜ್ಞಾನ ಬೋಧನೆಯನ್ನು ಪಡಿಬೇಕು ಅಂತ ಇಲ್ಲಿ ಕೇಳ್ತಾ ಇರೋದು. ಸೊ ಸನಕ ಸನಾತನ ಸನಂದನ ಸನತ್ ಕುಮಾರ, ಈಗ ಪೃಥು ಮಹಾರಾಜರಿಗೆ ಅವರು ಬೋಧನೆ ಮಾಡಿದ್ದವರು. ಸೊ ಇವರು ಕೂಡ ಒಂದು ಗುರುಷ್ಯ ಪರಂಪರೆಯಲ್ಲಿ ಬರ್ತಾರೆ. ಸೊ ಇವರದೇ ಒಂದು ಸಂಪ್ರದಾಯ ಇದೆ, ಕುಮಾರ ಸಂಪ್ರದಾಯ. ಸೊ ಹೇಳೋದು ವಿಶೇಷವಾಗಿ ಕಲಿಯುಗದಲ್ಲಿ 4 ಸಂಪ್ರದಾಯಗಳು ಅಂತ ಹೇಳೋದು. ಸೊ ಏನು 4 ಸಂಪ್ರದಾಯಗಳು ಕಲಿಯುಗದಲ್ಲಿ? ಬ್ರಹ್ಮ ಸಂಪ್ರದಾಯ ಒಂದು, ಶ್ರೀ ಸಂಪ್ರದಾಯ 2, ರುದ್ರ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಅದರಲ್ಲೂ ಇದೆಲ್ಲ 4 ಸಂಪ್ರದಾಯಗಳು ಇದರ ಪಟ್ಟಿ ಕೊಟ್ಟಿದ್ದಾರೆ ಪದ್ಮಪುರಾಣದಲ್ಲಿ. ಈ ರೀತಿಯ 4 ಸಂಪ್ರದಾಯಗಳನ್ನೇ ನಾವು ಸ್ವೀಕರಿಸಬೇಕು ಅಂತ ಒಂದು ಇದಿದೆ, ಮಾತು ಇದೆ. ನಾನು ಪ್ರಯತ್ನ ಮಾಡ್ತಾ ಇದ್ದೆ ಆ ಶ್ಲೋಕ ಹುಡುಕ್ಲಿಕ್ಕೆ. ನಾನು ಯಾರು ಸಿಕ್ಕಿದ್ರೆ ಅವರು ಆ ಶ್ಲೋಕವನ್ನು ಗುರುತಿಸ್ಬೋದು. ಪದ್ಮಪುರಾಣದಲ್ಲಿ ಇದೆ ಈ 4 ಸಂಪ್ರದಾಯಗಳೇ ಕಲಿಯುಗದಲ್ಲಿ ಅವರು ಗುರುಷ್ಯ ಪರಂಪರೆ ಬರೋರು, ಅವರನ್ನೇ ನಾವು ಸ್ವೀಕರಿಸಬೇಕು, ಮಂತ್ರವನ್ನು ಅಲ್ಲಿಂದನೇ ಅಂತ ಒಂದು ಶ್ಲೋಕ ಇದೆ. ಇದು ನೋಡಿ, ಯಾರಾದ್ರೂ ಹುಡುಕಿ, ಇಲ್ಲ ನಾನು ಪ್ರಭುಜಿ ಹೇಳ ಪ್ರಭುಜಿ. ಇಲ್ಲ ನೀವು ಶೇರ್ ಮಾಡ್ತೀರಾ? ಶೇರ್ ಮಾಡಿ ಪ್ರಭುಜಿ. ಅಂದ್ರೆ ಅದು ಶ್ಲೋಕನೇ ಇದೆ ನಿಮ್ಮ ಹತ್ರ ಅದು? ಪ್ರಭುಜಿ ಕಳಿಸ್ಲಾ ಪ್ರಭುಜಿ? ಶೇರ್ ಮಾಡಿ. ಶೇರ್ ಮಾಡಿ. ಇಲ್ಲ ನೀವು ಶೇರ್ ಮಾಡುವ, ನಿಮ್ಗೆ ಪೋಸ್ಟ್ ಮಾಡಿದ್ರೆ. ಪ್ರಭುಜಿ ಒಂದೇ ಒಂದು ನಿಮಿಷ ಪ್ರಭುಜಿ. ಶ್ಲೋಕನೇ ಇದೆ. ಇಲ್ಲೂ ಕೂಡ ಅದು ಸಿಕ್ಕದಾಗಿದೆ. ಅದೇ ಇದೆ ಅಲ್ಲೇ ಪ್ರಭುಜಿ, ರಾಮಾನುಜಂ ಶ್ರೀಚಕ್ರೇ ಮಧ್ವಾಚಾರ್ಯಂ ಚತುರ್ಮುಖಾದ ಪ್ರಭುಜಿ. ಅದೇ ಇರ್ಬೇಕು, ಅದೇ ಅಲ್ವಾ ಪ್ರಭುಜಿ? ಶ್ರೀ ವಿಷ್ಣು ಸ್ವಾಮಿ ರಾಮರುದ್ರೋ ನಿಂಬಾದಿತ್ಯಂ ಸನತ್ ಕುಮಾರ್, ಅದೇ ಅಲ್ವಾ ಪ್ರಭುಜಿ? ಒಂದೇ ಒಂದು ನಿಮಿಷ ಪ್ರಭುಜಿ. ಪದ್ಮಪುರಾಣದ ಅದೇ ಪ್ರಭುಜಿ, ಒಂದೇ ಒಂದು ನಿಮಿಷ. ಎನಿವೆ, ಸೊ ನೀವು ಶೇರ್ ಮಾಡಿ ಅಷ್ಟೊತ್ತಿಗೆ. ಸೊ ಅಲ್ಲಿ ಹೇಳೋದು 4 ಪರಂಪರೆಗಳನ್ನು ನೇಮಕ ಮಾಡಿದ್ದಾರೆ. ಒಂದು ಬ್ರಹ್ಮದೇವರಿಂದ ಬರೋದು ಬ್ರಹ್ಮ ಸಂಪ್ರದಾಯ. ಸೊ ಅದರಲ್ಲಿ ಮಧ್ವಾಚಾರ್ಯರು ಬರ್ತಾರೆ ಅಂತ ಕೂಡ ಅಲ್ಲಿ ಆಗಲೇ ಭವಿಷ್ಯ ನೋಡಿದ್ದಾರೆ. ಸೊ ಮಧ್ವಾಚಾರ್ಯರು ಅದರಲ್ಲಿ ಮುಖ್ಯ ಆಚಾರ್ಯರು ಒಂದು ರೀತಿಯಲ್ಲಿ ಹೇಳ್ತಾರೆ. ಅವರನ್ನು ಸಂಸ್ಥಾಪಕ ಆಚಾರ್ಯರು ಅಂತ ಹೇಳ್ಬೋದು, ಇಲ್ಲಾಂದ್ರೆ ಸಂಪ್ರದಾಯ ಆಚಾರ್ಯರು ಅಂತ ಹೇಳ್ಬೋದು, ಇಲ್ಲ ಫೌಂಡರ್ ಆಚಾರ್ಯ. ಸೊ ಈ ರೀತಿ ಎಲ್ಲ ಒಂದೊಂದ್ಸಲ ಪದಗಳ ವಿವರಣೆ ಇದೆ. ಸೊ ಅವರು ಒಬ್ಬ ಆಚಾರ್ಯ, ಮಧ್ವಾಚಾರ್ಯ. ಸೊ ಅವರ ಗುರುಷ್ಯ ಪರಂಪರೆಯಲ್ಲಿ ಬರೋ ಗುರುಗಳನ್ನು ನಾವು ಸ್ವೀಕರಿಸಬೇಕು. ಹಾಗೆಯೇ ಇನ್ನೊಂದು ಸಂಪ್ರದಾಯ ಅಂದ್ರೆ ಮಾತಾಡಿ ಶೇರ್ ಮಾಡಿದ್ದಾರೆ ಇಲ್ಲಿ,
ಓಕೆ. ಪ್ರಭುಜಿ ನಾನ್ ಬರ್ದಿರೋದ್ ಪ್ರಭುಜಿ ಅದು. ಓದಿ ಮಾತಾಜಿ ಅದು. ರಾಮಾನುಜಂ ರಾಮಾನುಜಂ ಶ್ರೀಚಕ್ರೆ ಮಧ್ವಾಚಾರ್ಯಂ ಚತುರ್ಮುಖಃ ಶ್ರೀ ವಿಷ್ಣು ಸ್ವಾಮಿ ನಾಮ ರುದ್ರೋ ನಿಂಬಾದಿತ್ಯಂ ಚತುರ್ಸೆನಾಂ. ಓಕೆ ಇದೊಂದು ಶ್ಲೋಕ. ಸೊ ಇಲ್ಲಿ ಹೇಳ್ತಾ ಇರೋದು ಈ ಪ್ರಮುಖ ಆಚಾರ್ಯರು, 4 ಸಂಪ್ರದಾಯದಲ್ಲಿ ಯಾರು ಪ್ರಮುಖ ಆಚಾರ್ಯರು ಅಂತ ಇದು ಪದ್ಮಪುರಾಣದಲ್ಲೇ ಹೇಳಿರೋದು. ಸೊ ಮಾತಾಜಿ ತೋರಿಸಿದಾಗೆ, ಸೊ ಮಧ್ವಾಚಾರ್ಯರು ಬ್ರಹ್ಮ ಸಂಪ್ರದಾಯದಲ್ಲಿ, ಆಮೇಲೆ ರಾಮಾನುಜಾಚಾರ್ಯರು ಶ್ರೀ ಸಂಪ್ರದಾಯದಲ್ಲಿ. ಸೊ ನೀವು ಕೆಲವು ಜನ ಬಂದಿದ್ರಿ ಈಗ ಶ್ರೀರಂಗಂಗೆ, ಇಲ್ಲ ಅಂದ್ರೆ ಮುಂಚೆ ನೋಡಿರ್ಬೋದು. ಸೊ ಅಲ್ಲಿ ಅವರ ಇದಿದೆ, ಅವರು ಸ್ಥಾಪನೆ ಮಾಡಿದ್ದು, ಅಲ್ಲಿ ಪ್ರಚಾರ ಮಾಡಿದ್ದು ಅಲ್ಲಿ ನೋಡ್ಬೋದು. ಮಧ್ವಾಚಾರ್ಯರು ಇಲ್ಲಿ ಉಡುಪಿಯಲ್ಲಿ ಅಷ್ಟಮಠ, ಮತ್ತೆ ಅವರ ಶಾಖೆಗಳು ಹಾಗೆ ಉತ್ತರಾದಿ ಮಠ, ದಕ್ಷಿಣಾದಿ ಮಠ, ಸೊ ಬಹಳ ಇದೆ ಗುರುಶಿಪುರ. ನಮ್ಮ ಗೌಡಿಯ ಸಂಪ್ರದಾಯ ಕೂಡ ಅದರ ಒಂದು ಶಾಖೆಯಾಗಿ ಬೆಳೆದದ್ದು. ಸೊ ಹೀಗೆ ಮಧ್ವಾಚಾರ್ಯರು ಬ್ರಹ್ಮ ಸಂಪ್ರದಾಯದಲ್ಲಿ, ರಾಮಾನುಜಾಚಾರ್ಯರು ಶ್ರೀ ಸಂಪ್ರದಾಯದಲ್ಲಿ, ಮತ್ತೆ ವಿಷ್ಣು ನಿಂಬಾರ್ಕಾಚಾರ್ಯರು ಕುಮಾರ ಸಂಪ್ರದಾಯ, ವಿಷ್ಣು ಸ್ವಾಮಿ ರುದ್ರ ಸಂಪ್ರದಾಯ. ಸೊ ಹೇಳ್ತಾರೆ, ಇವರ ಈ 4 ಮುಖ್ಯ ಆಚಾರ್ಯರು ಕೂಡ ಇವರು ದಕ್ಷಿಣ ಭಾರತದಲ್ಲೇ ಬಂದರು. ಬೇರೆ ಬೇರೆ ಸಮಯದಲ್ಲಿ ದಕ್ಷಿಣ ಭಾರತ ಸೊ ಹಾಗೆ ಒಂದು ಬಹಳ ಅದರ ಒಂದು ಇದು ಸ್ಥಾನ ಇದೆ. ಈ ಆಚಾರ್ಯರು ಕಲಿಯುಗದಲ್ಲಿ ಬಂದಿದ್ದಾರೆ, ದೊಡ್ಡ ಆಚಾರ್ಯರು. ಅವರು ದಕ್ಷಿಣ ಭಾಗದಲ್ಲಿ ಬಂದರು, ಭಾರತ ದಕ್ಷಿಣ ಭಾಗ. ಸೊ ಬಂದು ಅವರು ಪ್ರಚಾರ ಏನು ಭಗವಂತನನ್ನು ನಾವು ಹೇಗೆ ಆಶ್ರಯಿಸೋದು, ಆ ಮೂಲ ತತ್ವವನ್ನು ಅವರು ಸ್ಥಾಪಿಸಿದರು. ಸೊ ನಾವು ಜ್ಞಾನವನ್ನು ಪಡಿಬೇಕು ಅಂದ್ರೆ ಯಾರಾದ್ರೂ ಈ ಆಚಾರ್ಯರು ಗುರುಗಳು ಅಂದ್ರೆ ಅವ್ರು ಇಲ್ಲೆಲ್ಲಾದ್ರೂ 4ಗೆ ಅವರು ಕನೆಕ್ಷನ್ ತೋರಿಸ್ಬೇಕು. ಇವಾಗ ಹೇಗೆ ನಮ್ಮ ಸಾಮಾನ್ಯ ಇದರಲ್ಲಿ ನೀವು ನಿಮ್ಮ ಮಕ್ಕಳನ್ನು ಕಳಿಸ್ತೀರಾ, ಯಾವ್ದು ಸ್ಕೂಲ್ ಕಾಲೇಜ್ ಕಳಿಸ್ಬಿಡ್ತೀರಾ ನೀವು ಯಾವ್ದು ಸ್ಕೂಲ್ ಕಾಲೇಜ್ ಕಳಿಸೋ ಮುಂಚೆ ಅವರು ಸರ್ಕಾರದಿಂದ ಇಲ್ಲಾಂದ್ರೆ ಅಲ್ಲಿ ಸೆಂಟ್ರಲ್ ಬೋರ್ಡ್ ಇಂದ ಅಲ್ಲಿ ರೆಕಗ್ನಿಷನ್ ಆಗಿದೆ ಅಂತ ನೋಡೋದಿಲ್ವಾ ನೀವು? ಏನೋ ನೀನು ಹೊರಗೆ ನೋಡ್ಬಿಟ್ಟು ಆ ಕಟ್ಟಡ ಚೆನ್ನಾಗಿದೆ ನೋಡಕ್ಕೆ, ಮತ್ತೆ ಒಳ್ಳೆ ಲೊಕ್ಯಾಲಿಟಿಯಲ್ಲಿದೆ, ಒಳ್ಳೆ ಚೆನ್ನಾಗಿ ದೊಡ್ಡ ಕಂಪ್ಯೂಟರ್ ಇದು ಮಾಡ್ಬಿಟ್ಟಿದ್ದಾರೆ, ಅದೆಲ್ಲ ಇರ್ಲಿ, ಅದೆಲ್ಲ ಒಳ್ಳೇದು. ಆದ್ರೆ ಮೊದಲ ಕಂಡೀಷನ್ ಅದು ರೆಕಗ್ನಿಷನ್ ಆಗಿದ್ಯಾ ಅಂತ ನೋಡಿ ಮತ್ತೆ ತರ ನೀವು ಅಡ್ಮಿಷನ್ ಮಾಡೋ. ಸೊ ಅದೇ ರೀತಿಯಲ್ಲಿ ಹೇಳೋದು, ಈ ಸಂಪ್ರದಾಯ ಆಚಾರ್ಯರು ಗುರುಗಳು ಅಂದ್ರೆ ಈ 4ರಲ್ಲಿ ಒಂದಕ್ಕೆ ಅವರು ಕನೆಕ್ಷನ್ ತೋರಿಸ್ಬೇಕು. ಅವ್ರು ತೋರಿಸದೆ ಅವರು ಇಲ್ಲ ನಾನೇ ಈ ಸ್ವತಃ ಜ್ಞಾನವನ್ನು ಪಡೆದ್ಬಿಟ್ಟೆ, ನಾನೆಲ್ಲೋ ಹಿಮಾಲಯದಲ್ಲಿ ಹೋಗಿ ಅಲ್ಲಿ 25 ವರ್ಷ ತೀವ್ರ ತಪಸ್ಸೆ ಮಾಡ್ಬಿಟ್ಟೆ, ಅಲ್ಲಿ ಯಾವ್ದು ಗುಹೆಯಲ್ಲಿ ಮಾಡ್ಬಿಟ್ಟೆ, ನಾನು ಇನ್ನೊಂದು ಇದು ಮಾಡ್ಬಿಟ್ಟೆ. ಓಕೆ, ಒಳ್ಳೇದು, ನೀವು ತಪಸ್ಸೆ ಮಾಡಿದ್ರೆ ಒಳ್ಳೇದು, ನಿಮಗೆ ಗೌರವಿಸ್ತೇವೆ ನೀವು ತಪಸ್ಸೆ ಮಾಡೋದಕ್ಕೆ. ಆದ್ರೆ ನೀವು ಯಾರಿಂದ ಇದನ್ನು ಕಲ್ತ್ಕೊಂಡ್ರಿ, ಈ ಒಂದು ಆಚರಣೆಯನ್ನು ನೀವು ಮಾಡ್ತಾ ಇರೋ ತಪಸ್ಸೆಯನ್ನು, ಒಂದು ಯೋಗವನ್ನು, ಒಂದು ಆ ಮಂತ್ರಗಳು, ಪ್ರಭುಪಾದರು ವಿಶೇಷವಾಗಿ ಹೇಳ್ತಾರೆ ಮಂತ್ರ. ಸೊ ಮಂತ್ರ ಜಪ ನೀವು ಮಾಡೋದು ಎಲ್ಲಿಂದ ಈ ಮಂತ್ರವನ್ನು ನೀವು ಕಲ್ತ್ಕೊಂಡ್ರಿ? ಯಾಕಂದ್ರೆ ಕಲಿಯುಗದಲ್ಲಿ ಸ್ಪಷ್ಟವಾಗಿ ಹೇಳೋದು ಹರೇರ್ ನಾಮ ಇವ ಕೇವಲ ಕಲೋ ನಾಸ್ತೇವ ಗತಿರನೇ. ಸೊ ಹರಿನಾಮ ಒಂದೇ ಅಂತ ಕಲಿಯುಗದಲ್ಲಿ ಸ್ಪಷ್ಟವಾಗಿ ನಮ್ಗೆ ಮಾರ್ಗದರ್ಶನ ಇದೆ. ಸೊ ಎಷ್ಟೋ ಸಲ ಈ ಮಂತ್ರಗಳು ಹರಿನಾಮ ಇರೋದಿಲ್ಲ, ಯಾವ್ದಾವ್ದೋ ಮಂತ್ರಗಳು ಇರ್ತವೆ. ಓಕೆ, ಹರಿನಾಮ ಮಂತ್ರ ಆಗಿದ್ರು ಕೂಡ ಅದು ಹೇಗೆ ತಗೊಳ್ಬೇಕು, ಎಲ್ಲಿಂದ ತಗೊಳ್ಬೇಕು, ಅದು ಶಾಸ್ತ್ರದಲ್ಲಿ ಇರೋ ರೀತಿಯಲ್ಲಿ ತಗೊಳ್ಬೇಕು. ಸೊ ನಾವು ಮಂತ್ರಗಳನ್ನು ಸೃಷ್ಟಿ ಮಾಡುವಂತ. ಸೊ ಕೆಲವೊಮ್ಮೆ ಹೇಳ್ತಾರೆ ಸ್ವಲ್ಪ ಜನ ಗುರುಗಳು, ಇದು ನಾವು ಪ್ರೈವೇಟ್ ಮಂತ್ರ, ನಾನು ಒಂದೊಂದು ಶಿಷ್ಯನಿಗೆ ಒಂದೊಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ ಅಂತ ಅವ್ರು ಗುಟ್ಟಾಗಿ ಅವರು ಹೇಳುವಂತದ್ದು ಒಂದು ಪದ್ಧತಿ ಕೂಡ ಇದೆ. ಸೊ ಈಗ ಇಲ್ಲ, ಅದು ಶಾಸ್ತ್ರೋಕ್ತವಾಗಿರ್ಬೇಕು, ಶಾಸ್ತ್ರದಿಂದ ಇರ್ಬೇಕು ಮಂತ್ರಗಳು. ಶಾಸ್ತ್ರದಲ್ಲಿ ಇಲ್ಲದೆ ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಂ ನವಾಪ್ನೋತಿ ನ ಸುಖಂ ನ ಪರಾಂಗತಿ. ಸೊ ಭಗವದ್ಗೀತೆಯಲ್ಲೂ ಕೃಷ್ಣ ನಮ್ಗೇನ್ ಹೇಳ್ತಾರೆ ಅಂದ್ರೆ, ಈ ಶಾಸ್ತ್ರ ವಿಧಿ, ಶಾಸ್ತ್ರದಲ್ಲಿರೋದು ಬಿಟ್ಟು ನಾವೇನಾದ್ರೂ ಒಂದು ಹೊಸದಾಗಿ ನಾವು ಸೃಷ್ಟಿ ಮಾಡಿ ಆ ಮಂತ್ರಗಳು, ಆಚರಣೆಗಳು, ಆ ಯೋಗ ಆಸನಗಳು ಅದನ್ನ ಮಾಡಿ ನಾವು ಮಾಡಿದ್ರೆ ಅದರಿಂದ ಯಾವ ನ ಸಿದ್ಧಿಂ ನವಾಪ್ನೋತಿ, ಅದೇ ಸಿದ್ಧಿ ಸಿಗೋದಿಲ್ಲ, ಅದರಿಂದ ಸುಖ ಸಿಗೋದಿಲ್ಲ. ಈ ಜೀವನದಲ್ಲೂ ಆಗ್ಬೋದು, ಮುಂದೆ ಜೀವನದಲ್ಲೂ ಆಗ್ಬೋದು. ಅದು ಕೇವಲ ಅದು ಸಮಯ ವ್ಯರ್ಥ, ಶ್ರಮ ಏವಹಿ ಕೇವಲ. ಏನೋ ಸ್ವಲ್ಪ ಸಮಯಕ್ಕೆ ತಾತ್ಕಾಲಿಕವಾಗಿ ನಮಗೇನೋ ಮನಃಶಾಂತಿ ಸಿಗದಾಗೋ, ಇಲ್ಲ ನಾನು ಒಂದು ಆಧ್ಯಾತ್ಮಿಕ ವ್ಯಕ್ತಿ ಅನ್ನೋ ರೀತಿಯಲ್ಲೂ ಇರ್ಬೋದು ಅಷ್ಟೇ. ಆದ್ರೆ ನಿಜವಾದ ಲಾಭ ಅಂದ್ರೆ ಮನುಷ್ಯ ಜನ್ಮದಲ್ಲಿ ನಾವು ಭಗವಂತನ ಆಶ್ರಯ ಪಡೆದು ಭಗವದ್ಧಾಮ ಹೋಗೋದು, ಅದಂತೂ ಇದರಿಂದ ಸಾಧ್ಯವಿಲ್ಲ. ಸೊ ಶ್ರೀಲ ಪ್ರಭುಪಾದರು ಅದಕ್ಕೆ ಹೇಳ್ತಾ ಇರೋದು, ಎಷ್ಟೋ ಜನ ಈ ರೀತಿ ಸಂಪ್ರದಾಯ ವ್ಯಕ್ತಿಗಳು ಅವರು ಆಚರಣೆಯಲ್ಲಿ ಇಲ್ಲ, ಅವರ ಆಚರಣೆ ನೋಡಿದ್ರೆ ಅವರದು ಎಲ್ಲ ಅವರ ಪಾಪಕೃತ್ಯಗಳು ತೊಡಗಿದ್ದಾರೆ ಅವರು. ಸೊ ಹಾಗೆ ಅವರ ಅನುಯಾಯಿಗಳು ಅದರಿಂದ ಎಲ್ಲಿ ಮುಕ್ತರಾಗ್ತಾರೆ.
ಸೊ ಅವರೇ ಅದನ್ನ ನಾವು ಪರಿಶೀಲಿಸಬೇಕು. ನಾವು ಯಾವುದೋ ಒಂದು ಬ್ಲೈಂಡ್ ಆಗಿ ಒಂದು ಭಾವುಕರಾಗೋ ಒಂದು ಇದಾಗಿ ನಾವು ಸ್ವೀಕರಿಸೋಣ. ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಸ್ವೀಕರಿಸಬೇಕು. ಅದು ಈ ವ್ಯಕ್ತಿ ಇದು ಬೋಧಿಸ್ತಾ ಇದ್ದಾರೆ, ಈ ಮಂತ್ರ ಕೊಡ್ತಾ ಇದ್ದಾರೆ, ಇದು ಯಾವ ಶಾಸ್ತ್ರದಲ್ಲಿದೆ, ಯಾವ ಪುರಾಣದಲ್ಲಿದೆ, ಮತ್ತೆ ಯಾವ ಆಚಾರ್ಯರು ಗುರುಗಳು ಇವರಿಗೆ ಅದರ ಬಗ್ಗೆ ಬೋಧನೆ ಮಾಡಿದ್ರು. ನಂತರ ಇವಾಗ ನೀವು ಹೋಗಿ ಆಪರೇಷನ್ ಮಾಡ್ಬೇಕು ಅಂದ್ರೆ ಯಾರೋ ಒಬ್ಬರು ಬಿಳಿ ಕೋಟ್ ಹಾಕೊಂಡಿದ್ದಾರೆ, ಇನ್ನೊಂದು ಹಾಕೊಂಡಿದ್ದಾರೆ, ಅವನೋಗಿ ಆಪರೇಷನ್ ಮಾಡ್ಕೊಂಡ್ಬಿಡ್ತೀರಾ. ನೀವು ನೋಡ್ತೀರಾ ಅವ್ರು ಯಾವ ಕಾಲೇಜಲ್ಲಿ, ಯಾವ ವಿಶ್ವವಿದ್ಯಾಲಯದಲ್ಲಿ ಅವ್ರು ಸ್ಟಡಿ ಮಾಡಿದ್ದಾರೆ, ಮತ್ತೆ ಯಾರು ಇಲ್ಲಿ ಹಿರಿಯ ತಜ್ಞರ ಕೆಳಗೆ ಅವರು ಟ್ರೈನಿಂಗ್ ಪಡೆದಿದ್ದಾರೆ, ಅದೆಲ್ಲ ಪಡೆದು ತಾನೇ ನೀವು ಮಾಡ್ಕೊಳ್ಳೋದು. ನೀವು ಸ್ವತಃ ಹಾಗೆ ಹೋಗಿ ನೀವು ಇಲ್ಲ ಅವರು ಏನೋ ಹೀಗೆ ಪ್ರತಿಯೊಂದು ಕೂಡ ಪರಿಶೀಲಿಸಿ ಮಾಡ್ಬೇಕು. ಸೊ ಅದಕ್ಕೆ ಈ ಶ್ಲೋಕದಲ್ಲಿ ನಮ್ಗೆ ಶಿಲ ಪ್ರಭುಪಾದರು ವಾರ್ನಿಂಗ್ ಮಾಡ್ತಿರೋದು. ಇಲ್ಲಿ ನೋಡಿ, ಭಾಗವತದಲ್ಲಿ ಪ್ರತಿಯೊಂದು ಇನ್ಸ್ಟೆನ್ಸ್ ಬರೋದು ಕೂಡ ಈ ಆಚಾರ್ಯರು ಈ ಸಂಪ್ರದಾಯದಲ್ಲಿ ಬರೋದು. ಒಂದೊಂದು ವ್ಯಕ್ತಿನ ಕೂಡ ಅಲ್ಲಿ ಈ 4 ಯಾವ್ದಾದ್ರು ಬ್ರಹ್ಮ ಸಂಪ್ರದಾಯ ಆಗಿರ್ಬೋದು, ಶ್ರೀ ಸಂಪ್ರದಾಯ ಆಗಿರ್ಬೋದು, ಇಲ್ಲ ಕುಮಾರ ಸಂಪ್ರದಾಯ ಆಗಿರ್ಬೋದು, ಇಲ್ಲ ಅಂದ್ರೆ ರುದ್ರ ಸಂಪ್ರದಾಯ. ಸೊ ಇಲ್ಲಿಗೆ ಕನೆಕ್ಷನ್ ಇರೋ ಮೂಲಕನೇ ಅವರು ಇಲ್ಲ ಅಂದ್ರೆ ಶಾಸ್ತ್ರ ಹೇಳೋದು ಸಂಪ್ರದಾಯ ವಿಹೀನ ಮಂತ್ರಾಸ್ತೆ ದುಷ್ಫಲ ಮತ. ದುಷ್ಫಲ ಫಲ ಅಂದ್ರೆ ಅದು ಹಣ್ಣು, ಅದಂದ್ರೆ ನಮ್ಗೊಂದು ಏನೋ ಒಂದು ಲಾಭ ಕೊಡ್ಬೇಕು. ದುಷ್ಫಲ ಅಂದ್ರೆ ನಮಗೆ ಬೇಕಿದ್ದ ಇದು ಕೊಡೋದಿಲ್ಲ. ಅದು ಇನ್ನೊಂದ್ಸಲ ಓದೋಣ. ಗುರು ಶಿಷ್ಯ ಪರಂಪರೆಯಿಂದ ಬಂದ 4 ವೈಷ್ಣವ ಸಂಪ್ರದಾಯಗಳಿವೆ. ಒಂದು ಸಂಪ್ರದಾಯವು ಬ್ರಹ್ಮನಿಂದ ಬಂದಿದೆ, ಒಂದು ಮಹಾಲಕ್ಷ್ಮಿಯಿಂದಲೂ, ಒಂದು ಸನತ್ ಕುಮಾರನೇ ಮುಖ್ಯನಾದ ಕುಮಾರರಿಂದಲೂ, 4ನೇದು ಶಿವನಿಂದಲೂ ಬಂದಿವೆ. ಗುರು ಶಿಷ್ಯ ಪರಂಪರೆಯ ಈ 4 ಸಂಪ್ರದಾಯಗಳು ಇಂದಿಗೂ ಮುಂದುವರೆದಿವೆ. ಪೃಥು ಮಹಾರಾಜನೇ ತೋರಿಸಿರುವಂತೆ ದಿವ್ಯವಾದ ವೈದಿಕ ಜ್ಞಾನವನ್ನು ಪಡೆಯಬೇಕೆಂದು ಗಂಭೀರವಾಗಿ ಬಯಸಿರುವವನು ಈ 4 ಸಂಪ್ರದಾಯಗಳಲ್ಲೊಂದರಿಂದ ಆಧ್ಯಾತ್ಮಿಕ ಶಿಕ್ಷಕರನ್ನು ಸ್ವೀಕರಿಸಲೇಬೇಕು. ಈ 4 ಸಂಪ್ರದಾಯಗಳಲ್ಲೊಂದರಿಂದ ಮಂತ್ರವನ್ನು ಸ್ವೀಕರಿಸದ ಹೋದ ಪಕ್ಷದಲ್ಲಿ ಆ ಮಂತ್ರವೆನಿಸಿಕೊಳ್ಳುವುದು ಕಲಿಯುಗದಲ್ಲಿ ಕೆಲಸ ಮಾಡುವುದಿಲ್ಲ. ಪ್ರಾಮಾಣ್ಯವಿಲ್ಲದ ಅನೇಕ ಸಂಪ್ರದಾಯಗಳು ಹುಟ್ಟಿಕೊಂಡಿವೆ. ಅನಧಿಕೃತವಾದ ಮಂತ್ರಗಳನ್ನು ಉಪದೇಶಿಸಿ ಅವು ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿವೆ. ಸಂಪ್ರದಾಯಗಳೆಂದು ಹೇಳಿಕೊಳ್ಳುವ ಇವುಗಳಿಗೆ ಸೇರಿದ ನೀಚರು ವೈದಿಕ ನಿಯಮ ನಿಬಂಧನೆಗಳನ್ನು ಪಾಲಿಸುವುದಿಲ್ಲ. ತಮಗೆ ಎಲ್ಲ ಬಗೆಯ ಪಾಪ ಕಾರ್ಯಗಳಿಗೆ ಗೀಳು ಅಂಟಿಕೊಂಡಿದ್ದರೂ ಅವರು ಜನರಿಗೆ ಮಂತ್ರಗಳನ್ನು ಉಪದೇಶಿಸಿ ಅವರನ್ನು ತಪ್ಪು ದಾರಿಗೆ ಎಳೆಯುವರು. ಆದರೆ ಅಂತಹ ಮಂತ್ರಗಳು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಎನ್ನುವುದು ವಿವೇಕಿಗಳಿಗೆ ಗೊತ್ತು. ಎಂದೇ ಅವರು ಅಂತಹ ಉದ್ದತ ಆಧ್ಯಾತ್ಮಿಕ ಪಂಗಡಗಳನ್ನು ಎಂದಿಗೂ ಪೋಷಿಸುವುದಿಲ್ಲ. ಈ ಬದ್ಧ ಸಂಪ್ರದಾಯಗಳ ಬಗ್ಗೆ ತುಂಬಾ ಎಚ್ಚರವಾಗಿರಬೇಕು. ಇಂದ್ರಿಯ ತೃಪ್ತಿಗೆ ಸ್ವಲ್ಪ ಅನುಕೂಲ ಮಾಡಿಕೊಳ್ಳುವ ಸಲುವಾಗಿ ದುರದೃಷ್ಟಶಾಲಿಗಳಾದವರು ಈ ಯುಗದಲ್ಲಿ ಸಂಪ್ರದಾಯಗಳೆಂದು ಕರೆದುಕೊಳ್ಳುವ ಇವುಗಳಿಂದ ಮಂತ್ರಗಳನ್ನು ಪಡೆಯುತ್ತಾರೆ. ಆದರೆ ಪೃಥು ಮಹಾರಾಜನು ವಿಶ್ವಾಸಾರ್ಹ ಸಂಪ್ರದಾಯದಿಂದ ಉಪದೇಶಗಳನ್ನು ಪಡೆಯಬೇಕು ಎನ್ನುವುದಕ್ಕೆ ಮಾದರಿ ಹಾಕಿಕೊಟ್ಟನು. ಸನತ್ ಕುಮಾರನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿದನು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಏನಾದ್ರೂ ಸೇರಿಸ್ತೀರಾ, ಏನೋ ಪಾಯಿಂಟ್ ಹೇಳ್ಬೋದು. ಧನ್ಯವಾದಗಳು ಪ್ರಭುಜಿ. ಮಾತಾಜಿ ಧನ್ಯವಾದಗಳು. ಧನ್ಯವಾದ. ಸೊ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾರೆ ಸಂಪ್ರದಾಯ ತಗೊಳ್ಬೇಕು ಅಂತ. ಯಾವ ಇದು ಮಾತುಗಳು ಭಗವಂತನ ಹೇಳೋದು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಸಂಪ್ರದಾಯದಲ್ಲಿ ನಾವು ಜ್ಞಾನವನ್ನು ತಗೊಳ್ಬೇಕು ಅಂತ. ಈ ಸಂಪ್ರದಾಯ ಪದ ಉಪಯೋಗಿಸೋದಿಲ್ಲ, ಕೃಷ್ಣ ಇನ್ನೊಂದು ಪದ ಉಪಯೋಗಿಸ. ಏನ್ ಪದ ಉಪಯೋಗಿಸ್ತಾರೆ ಕೃಷ್ಣ? ಪರಂಪರಾ ಪ್ರಾಪ್ತ. ಏವಂ ಪರಂಪರಾ ಪ್ರಾಪ್ತ. ಧನ್ಯವಾದಗಳು. ಏವಂ ಪರಂಪರಾ ಪ್ರಾಪ್ತ ಇವಂ ರಾಜರ್ಷಿಯೋ ಬಿದು. ಕೃಷ್ಣ ಸಂಪ್ರದಾಯ ಪದ ಬದಲು ಪರಂಪರಾ ಅಂತ ಉಪಯೋಗಿಸ್ತಾರೆ. ಪರಂಪರೆ. ಒಬ್ಬರಿಂದ ನೆಕ್ಸ್ಟ್, ಇನ್ನೊಬ್ಬರಿಂದ ಇನ್ನೊಬ್ಬರಿಂದ. ಭಗವದ್ಗೀತೆಯಲ್ಲಿ ಕೂಡ ನಮಗಿದೆ. ಸೊ ಭಗವದ್ಗೀತೆ, ಭಾಗವತ ಏನ್ ಹೇಳುತ್ತೆ, ಭಗವದ್ಗೀತೆ ಕೂಡ ಅದೇ ಹೇಳುತ್ತೆ. ಅದೇ ಎಲ್ಲ ವೇದಶಾಸ್ತ್ರಗಳು ಹೇಳುತ್ತೆ. ಓಕೆ, ನಾನು ಇಲ್ಲಿ ನಿಲ್ಲಿಸ್ತೇನೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಪ್ರಭುಪಾದ್ ಕಿ ಜೈ.
ಹರೇ ಕೃಷ್ಣ ಪ್ರಭುಜಿ. ಹರೇ ಪ್ರಭುಜಿ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ. ಪ್ರಣಾಮಗಳು ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ ಧನ್ಯವಾದಗಳು ಹರೇ ಪ್ರಭುಜಿ. ಕೃಷ್ಣ ಮಾತಾಜಿ. ಹರೇ